ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಅಡುಗೆಗೆ ರೂಪ ಇರಲ್ಲ ಅಂತೆ, ಬಿಡಿ ಬಿಡಿಯಾದ ಪದಾರ್ಥಗಳೆಲ್ಲವನ್ನ ಒಟ್ಟು ಸೇರಿಸಿ ಅದಕ್ಕೊಂದು ರೂಪವನ್ನ ಕೊಡ್ಲಾಗುತ್ತೆ. ಹಾಗೆ ಅಡುಗೆಗೊಂದು ಆತ್ಮ ಕೂಡ ಸಿಕ್ಕಂತಾಗುತ್ತೆ. ಅಂತೇನೆ ನಮ್ಮ ಕಿಚನ್ ಅಲ್ಲೂ ಕೂಡ ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡೋಕೆ ಅಂತ ಅನಿತಾ ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅನಿತಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೂ ಕೂಡ. ತುಂಬಾ ನಗು ಮೊಗದಲ್ಲಿ ಇರ್ತೀರಾ ಯಾವಾಗ್ಲೂ ನಾವು ನೋಡಿದಾಗೆಲ್ಲ. ಏನಿದ್ರ ಸೀಕ್ರೆಟ್? ಏನಿಲ್ಲ, ಯಾವಾಗ ನಗು ನಗುತ್ತಾನೆ ಇರ್ಬೇಕಲ್ಲ, ಯಾವ್ದು ಟೆನ್ಷನ್ ಇರ್ಲಿ, ಅದು ಇದ್ದದಲ್ಲಿ ಯಾವಾಗಲೂ ನಗು ನಗುತ್ತಿದ್ರೆ ರೋಗಗಳು ಕಡಿಮೆ ಆಗ್ತದೆ ಅಂತೆಲ್ಲ. ಹೌದು, ಖಂಡಿತ. ಹಾಗೆ ನಾನು ನಗು ವಿಷಯ ಮಾತಾಡ್ತಿರುವಾಗ ಹೇಗಿದ್ದೀರಾ ಅನ್ನೋದನ್ನ ಕೇಳೋದೇ ಮರ್ತ್ಬಿಟ್ಟೆ. ಹೇಗಿದ್ದೀರಾ? ಓಕೆ, ನೀವು? ತುಂಬಾನೇ ಚೆನ್ನಾಗಿದ್ದೇವೆ ನಾವು ಕೂಡ. ಸದ್ಯ ಏನ್ ಮಾಡ್ಕೊಂಡಿದ್ದೀರಾ? ನಾ ಮನೆಯಲ್ಲಿ ಇರೋದು ಮೇಡಮ್. ಮನೆಯಲ್ಲಿರೋದು? ಮನೆಯಲ್ಲಿ 24 hours ಕೆಲಸ ಇರುತ್ತೆ? ಕೆಲಸ ಉಂಟಲ್ಲ, ಮನೆ ಕೆಲಸ ಎಲ್ಲ, ಅಡಿಗೆ ಮಾಡುದು, ಮಕ್ಕಳನ್ನ ನೋಡುದು ಎಲ್ಲ. ಹೆಂಗಸರಿಗೆ ರೆಸ್ಟ್ ಎಂಬುದು ಉಂಟಾ? ಇಲ್ಲಲ್ಲ. ಖಂಡಿತ ಇಲ್ಲ. ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಸ್ಪೆಷಲ್ ಆಗಿರೋ ರೆಸಿಪಿನ ಕೂಡ ಹೇಳ್ಕೊಡ್ತಾ ಇದ್ರೆ. ಮತ್ತೆ ಯಾವ ರೆಸಿಪಿ ಹೇಳಿ? ನಾನು ಮೊಟ್ಟೆ ಕರಿ. ಮೊಟ್ಟೆ ಕರಿದ ಜೊತೆಗೆ ಇನ್ನೊಂದು ಕಾಂಬಿನೇಷನ್? ಇನ್ನೊಂದು ಉಂಟು, ಮತ್ತೆ ಹೇಳ್ತೇನೆ ಸೀಕ್ರೆಟ್ ಆಗಿ. ಓಕೆ, ಹಾಗಾದ್ರೆ ಹೋಗೋಣ ಕಿಚನ್. ಆಯ್ತಾಯ್ತು ಮೇಡಮ್. ಫಸ್ಟ್ ಎಗ್ ಕರಿ ಹೇಗ್ ಮಾಡೋದು, ಹಾಗೆ ಅದರ ಟೇಸ್ಟ್ ಅನ್ನ ನಾವು ಕೂಡ ಸವಿಯೋಕೆ ನೀವು ಹೇಳ್ಕೊಡ್ತೇನೆ ಅಂತ ಹೇಳಿದ್ರಿ. ಹೌದು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ? ಮೊಟ್ಟೆ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಪೇಸ್ಟ್, ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಉಪ್ಪು, ಟೊಮೆಟೊ ಮತ್ತು ಕೆಲವು ಪೌಡರ್ಗಳು ಬೇಕು. ಧನಿಯಾ ಪುಡಿ, ಜೀರಾ ಪೌಡರ್ ಎಲ್ಲ ಬೇಕು. ಅದು ನೀವು ಕೊಡ್ತೀರಲ್ಲ? ಹೌದೌದು. ಓಕೆ, ಫಸ್ಟ್ ಏನ್ ಮಾಡಿ? ಫಸ್ಟಿಗೆ ಇದನ್ನೊಂದು ರುಬ್ಬಿ ಕೊಡಿ ನನಗೆ, ಪೇಸ್ಟ್ ತರ. 2 ಟೊಮೆಟೊನ ಹಾಕಿದ್ದೇನೆ. ದೊಡ್ಡದಾದ್ರೆ 1 ಸಾಕು, ಸಣ್ಣದಾದ್ರೆ 2 ಬೇಕು. ನೀರು ಹಾಕ್ಲಿಕ್ಕಿಲ್ಲ. ಹಾಗೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಹೌದೌದು, ರುಬ್ಬಿ ಕೊಡಿ. ಸಾಕಾಗುತ್ತಾ? ಸಾಕು ಸಾಕು, ಇಷ್ಟು ಸಾಕು. ಇನ್ನೊಂದು ನನಗೆ ಈಗ ನೀರುಳ್ಳಿ ಫ್ರೈ ಮಾಡ್ಲಿಕ್ಕೆ ಉಂಟು, ಒಂದು ಬಣ್ಣದಲ್ಲಿ. ಗ್ಯಾಸಲ್ಲಿ ಇಡೋದು? ಹೌದು. ಅಷ್ಟಿಗೆ ಮೊಟ್ಟೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಬಿಸಿ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಹೌದು, ನಾನು ಕೂಡ ಇದು ಯೂಸ್ ಮಾಡೋದು. ಹೇಗಿದೆ ರಿಸಲ್ಟ್ ನೀವು ಕಂಡುಕೊಂಡಿರೋ ಹಾಗೆ? ಒಂದು 3-4 ವರ್ಷದಿಂದ ಇದೇ ಯೂಸ್ ಮಾಡ್ತಿದ್ದು. ತುಂಬಾ ಹೆಲ್ದಿ. ಒಳ್ಳೆದುಂಟು, ಒಳ್ಳೆದುಂಟು. ಇಷ್ಟು ಎಣ್ಣೆ ಸಾಕಲ್ಲ? ಸಾಕು ಸಾಕು. ಇದು ಫ್ರೈ ಮಾಡಲಿಕ್ಕೆ ನನಗೆ ಇದು ಕೊಡಿ, ಸ್ವಲ್ಪ ಅರಸಿನ ಪೌಡರ್ ಕೊಡಿ, ಸ್ವಲ್ಪ ಇಕ್ಕೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ. ಹೌದು, ಇದು ಅರುಣಾ ಮಸಾಲಾ ಅರಶಿನ ಪೌಡರ್. ಹೌದೌದು, ಸಾಕು ಸಾಕು. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಕೊಡಿ. ಇದಕ್ಕೆ ಹಾಕೋದಾ? ಸ್ವಲ್ಪ ಹಾಕಿ, ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಅದು ಮಸಾಲೆಗಳೆಲ್ಲ ಸಾಕು ಸಾಕು ಸಾಕು. ಹೌದು,
ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಈ ತರ ಎಗ್ಗನ್ನ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಹೌದೌದು ಹಾಕಿ. ಹೌದು. ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಉಂಟು, ಹಾ. ಸಾಕು Okay. ಫ್ರೈ ಮಾಡು. ಆದ್ರೂ ಮೇಲಕ್ಕೆಲ್ಲ ಮಸಾಲ ಹಾಕಿದಾಗ ಅದು ಅಲ್ಲೇ ಏನಾಗುದಿಲ್ಲ, ಏನು ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ಕೊಡಿ. ಇದು ಫ್ರೈ ಮಾಡೋದ್ರ ಸ್ಪೆಷಾಲಿಟಿ ಏನು ಮೇಡಮ್? ಫಸ್ಟ್ ಅಂದ್ರೆ- ಫ್ರೈ ಮಾಡ್ಕೊಳ್ಳೋದು ಯಾಕೆ? ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ, ಆಮೇಲೆ ಒಂಥರ ಹೊಡಿ ಆಗುದಿಲ್ಲ ಇದು. ಆಲ್ರೆಡಿ ಬಾಯ್ಲ್ಡ್ ಎಗ್. ಹೌದೌದು, ಖಂಡಿತ ಖಂಡಿತ. ಅಂದ್ರೆ ನಾನು ಕಟ್ ಮಾಡಿದ್ದೇನೆ, ಒಂದು ಮರತೆ ಹೇಳಿಗೆ ಅದನ್ನು ಸ್ವಲ್ಪ ಕಟ್ ಮಾಡಿದ್ದೇನೆ. ನೋಡಿ Middle ಇಲ್ಲಿ piece ಹೌದೌದೌದು, ಮಾಡ್ಕೊಂಡಿದ್ದೀರಾ? ನೋಡಿ ಇಲ್ಲಿ ಹೌದು, ಕಾಣ್ತದೆ ಕಾಣಿಸ್ತಾ ನೋಡಿ. ಇದೆ, ಹೌದು. ಹೌದು, ಫಸ್ಟಿಗೆ ಇದನ್ನು ಫ್ರೈ ಮಾಡಿದ್ರೆ ಎಣ್ಣೆ ವೇಸ್ಟ್ ಆಗುದಿಲ್ಲಲ್ಲ, ಸಪ್ರೇಟ್ ಸಪ್ರೇಟ್ ಮಾಡಬಾರ್ದು. ಹೌದು ಕಲರ್ ಕೂಡ ಬರ್ತದಲ್ಲ. ಹೌದು, ಯೆಲ್ಲೋಯಿಶ್ ಕಲರ್ ಹೌದು. ಕಾಣಿಸ್ತಾ ಇದೆ, ವೈಟ್ ಹೋಗಿ. ಬೇಕಾದ್ರೆ ಜಾಸ್ತಿ ಪೌಡರ್ ಎಲ್ಲ ಹಾಕಿ ಖಾರ ತರ ಮಾಡಬಹುದು. ನಮ್ಮ ಅಂದ್ರೆ ರುಚಿಗೆ ಮಕ್ಕಳು, ತಕ್ಕ ಹಾಗೆ. ಹೌದು ಖಂಡಿತ. ಅಂದ್ರೆ ಮಕ್ಕಳೆಲ್ಲ ಇಷ್ಟಪಡುದಿಲ್ಲಲ್ಲ ಈಗಿನ ಮಕ್ಕಳು. ಖಾರ ಅಂದ್ರೆ ಓಡ್ತಾರೆ ಅಷ್ಟೇ. ನಾವೆಲ್ಲ ಸಣ್ಣ ಇರುವಾಗ ತಿಂತಿದ್ದೇವೆ ಖಾರ ಎಲ್ಲ. ಈಗಿನ ಮಕ್ಕಳು ಖಾರವೇ ನೀವು ತಿನ್ನೋದಿಲ್ಲ. ಸ್ವೀಟ್ ಕಡಿಮೆ ತಿನ್ನೋದು ಹಾಗಾದ್ರೆ? ಅಲ್ಲ, ಮುಂಚೆ ತಿಂತಿದ್ದೆ, ಈಗ ಕಡಿಮೆ ಈಗ ಮಾಡಿದೆ. ಕಡಿಮೆ, ಈಗ ಖಾರದ ಕಡೆ ಫೇವರ್ ಆಗಿದೆ. ಇಲ್ಲಪ್ಪ, ಅಷ್ಟೇನಿಲ್ಲ, ಮೀಡಿಯಂ. ಇದು ಸಾಕು. ಒಂದು ಪ್ಲೇಟ್ ಕೊಡಿ, ಪ್ಲೇಟಿಗೆ ಹಾಕ್ತೇನೆ. ಇಲ್ಲಿ ಇಡ್ತೇನೆ. ಗ್ಯಾಸ್ ಆಫ್ ಮಾಡ್ಬೇಕಾ? ಬೇಡ ಬೇಡ ಬೇಡ, ಬೇಕೀಗ. ಈಗ ನಾನು ಇದಕ್ಕೆ ನೀರುಳ್ಳಿ ಹಾಕ್ತೇನೆ. ಓಕೆ, ಎಣ್ಣೆ ಹಾಕೋದು ಬೇಡ, ಇದೆ ಸಾಕು. ಒಟ್ಟಿನಲ್ಲಿ ವೇಸ್ಟ್ ಆಗಲ್ಲ. ಹೌದೌದು, ಖಂಡಿತ. 3 ಮೊಟ್ಟೆಗೆ ಎಷ್ಟು ಈರುಳ್ಳಿ ತಗೊಂಡಿದ್ದೀರಾ ಮೇಡಮ್? ನಾನು ಒಂದೇ ಹಾಕಿದ್ದೇನೆ. ಒಂದೇ ದೊಡ್ಡ ಇತ್ತು, ಹಾ. ದೊಡ್ಡ ಒಂದೇ. ಒಂದು 5 ಮೊಟ್ಟೆಗೆ, 5-6 ಮೊಟ್ಟೆಗೆ ಒಂದು ಎರಡು ಹಾಕ್ಬಹುದು, 2 ಈರುಳ್ಳಿ ಅಂತ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ ನಾನು, ಓಕೆ, ಗ್ರೀನ್ ಚಿಲ್ಲಿ ಪೌಡರ್. ಗ್ರೀನ್ ಚಿಲ್ಲಿ ಒಂದು 2 ಸ್ಪೂನ್ ಸಾಕು. ಚಿಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್, ಹೌದು ಪೇಸ್ಟ್. ಈಗ ರೆಡಿಮೇಡ್ ಎಲ್ಲ ಸಿಗ್ತದಲ್ಲ. ಫಟಾಫಟ್ ಅಂತ ಹೌದೌದು. ಸಿಕ್ಕುತ್ತೆ ಕೈಗೆ. ನನಗೊಂದು ಈಗ ಚಿಲ್ಲಿ ಪೌಡರ್ ಕೊಡ್ಬೇಕು ನೀವು. ಓಕೆ, ಇದಕ್ಕೆ ಹಾಕೋದಾ? ಒಂದು ನಿಮಿಷ, ಇಲ್ಲ ಬೇಡ, ಹೇಳ್ತೇನೆ ನಾನು. ಇದು ಸ್ವಲ್ಪ ಫ್ರೈ ಆಗಲಿ. ನನಗೆ 2 ಸ್ಪೂನ್ ಬೇಕು, ನೀವು ಸ್ಪೂನಲ್ಲಿ ಹಾಕ್ಬೇಕು. ಹಾಂ, ಓಕೆ, ಹಾಕಿ. ಇಲ್ಲಿ ಒಂದು ನಿಮಿಷ, ಇನ್ನೊಂದು ಸ್ಪೂನ್ ಕೊಡಿ. ಅನ್ನ ಮಸಾಲ, ಚಿಲ್ಲಿ ಪೌಡರ್. ಹೌದು, ಹಾಂ ಸಾಕು ಸಾಕು. ಮತ್ತು ಅರಸಿನ ಕೊಡಿ. ಅರಸಿನ ಸ್ವಲ್ಪ ಒಂದು 1/4 ಚಮಚ ಸಾಕು. ಓಕೆ, ಹಾಂ ಸಾಕು ಸಾಕು. ಆಮೇಲೆ ಗರಂ ಮಸಾಲ ಪೌಡರ್ ಅದೊಂದು ಇದು ಸ್ಪೂನ್, ಒಂದು ಒಂದು ಸ್ಪೂನ್ ಸ್ಪೂನ್ ಕೊಡಿ. ಬೇಕಾ? ಹಾಂ ಹಾಂ ಸಾಕು ಸಾಕು. ಆಮೇಲೆ ಜೀರಾ ಪೌಡರ್ ಕೊಡಿ. ಜೀರಾ ಪೌಡರ್, ಹ್ಮ್. ಅನ್ನ ಮಸಾಲ, ಅರ್ಧ ಸ್ಪೂನ್ ಸಾಕು. ಹಾಂ ಸಾಕು. ಆಮೇಲೆ ಧನಿಯಾ ಪೌಡರ್, ಇದೊಂದು 2 ಸ್ಪೂನ್ ಬೇಕು. ಒಂದು ನಿಮಿಷ, ಹಾಂ ಇನ್ನೊಂದು. ಹಾಂ ಸಾಕು. ನನಗೆ ನೀರು ಬೇಕು ಈಗ, ಇದು ಸ್ವಲ್ಪ ಪೇಸ್ಟ್ ಥರ ಮಾಡಲಿಕ್ಕೆ ಉಂಟು. ಒಂದು ನಿಮಿಷ. ಇದಕ್ಕೆ ನಾನು ರುಬ್ಬಿದ ಟೊಮೆಟೊನ ಹಾಕ್ತೇನೆ. ಓಕೆ, ಇದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಉರಿಬೇಕು. ಟೊಮೆಟೊ ಎಷ್ಟು ತಗೊಂಡಿದ್ದೀರಾ ಮೇಡಮ್? ಟೊಮೆಟೊ ಸಣ್ಣದು ಒಂದು 2 ತಗೊಳ್ಳಿದ್ದೇನೆ. ಒಂದು ನಿಮಿಷ. ಸ್ವಲ್ಪ ನೀರು ಹಾಕಿದ್ದು, ಸ್ವಲ್ಪ ಎಷ್ಟು ನೋಡ್ತೇನೆ, ಸ್ವಲ್ಪ ಹಾಕಿ. ನೀರು ಸಾಕಾಗುತ್ತೆ? ಹಾಂ ನೀರು ಸಾಕು. ಇದು ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ನಾವು ಹೌದು ಉರಿಬೇಕು. ಈಗ ಇದು ಹಾಕ್ತೇನೆ ಇದಕ್ಕೆ. ಇದು ಕೂಡ ಉರಿಲಿಕ್ಕೆ ಉಂಟು. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಓಕೆ, 1 ಸ್ಪೂನ್ ಸಾಕು. ಹಾಂ, 1 ಸ್ಪೂನ್ ಕೊಡಿ ಮೇಡಮ್. ಉಪ್ಪು ಹಾಕ್ತೇನೆ.
ಉಪ್ಪು ಎಷ್ಟು ಬೇಕಷ್ಟಂದ್ರೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಸಾಕು. ಮತ್ತೆ ನೋಡಿ ಹಾಕ್ಬಹುದಲ್ಲ ಕಡಿಮೆ ಆದ್ರೆ. ಒಂದು ಗ್ರೇವಿ ತರ ಬೇಕಾದ್ರೆ ಸ್ವಲ್ಪ ರುಬ್ಬಿದ ಟೊಮೆಟೊ ಆಗ ನಾವು ರುಬ್ಬಿದ್ದೇವಲ್ಲ ಅದರ ನೀರು ಬೇಕಾದ್ರೆ ಹಾಕ್ಬಹುದು. ನೀರು ಬೇಕಾದ್ರೆ ಹಾಕ್ಬಹುದು, ತೊಂದರೆ ಏನಿಲ್ಲ. ಸ್ವಲ್ಪ ಒಂದು ಹಾಕ್ಬಹುದು, ಅರ್ಧ ಕಪ್ ಅಷ್ಟು. ಇದು ಚಪಾತಿಗೆಲ್ಲ ಒಳ್ಳೇದಾಗ್ತದೆ, ಚಪಾತಿಗೆ, ಮಕ್ಕಳಿಗೆ ಊಟಕ್ಕೆ. ಇವಾಗ ಅದೇ ಯಾವುದಕ್ಕೆ ಯೂಸ್ ಮಾಡ್ಕೋಬಹುದು ಸೈಡ್ ಡಿಶ್ ಆಗಿ ಅಂತ. ಹೌದು, ಚಪಾತಿ, ಅನ್ನ. ಹೌದೌದು, ಮಕ್ಕಳಿಗೆ ಮೊಟ್ಟೆ ಇಷ್ಟಪಡ್ತಾರಲ್ಲ. ಹೌದು, ಎಲ್ಲರೂ ಸಾಮಾನ್ಯವಾಗಿ ಮೊಟ್ಟೆ ಇಷ್ಟಪಡ್ತಾರೆ. ಮೊಟ್ಟೆ ಎಲ್ಲರ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ, ಅದು ಸ್ವಲ್ಪ ಬೇಯಬೇಕು, ರುಚಿ ಆಗುತ್ತೆ ಆಗ. ಯಾವಾಗಲೂ ಕೊನೆಯಲ್ಲಿ ಹಾಕ್ತೇವಲ್ಲ ನಾವು, ಮೇಲ್ಗಡೆ ಕೊನೆಯಲ್ಲಿ ಯೂಸ್ ಮಾಡ್ತೇವೆ. ಇದಕ್ಕೆ ಫಸ್ಟ್ ಹಾಕ್ಲಿಕ್ಕೆ ನೀವು ಸ್ಪೆಷಲ್ ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಾ. ಹಾಗೆ ಬಂತಿದ್ದು ಕೊನೆಗೊಂದು ಮೊಟ್ಟೆ ಹಾಕಿದ್ರೆ ಆಯ್ತು. ಗ್ಯಾಸ್ ಸ್ವಲ್ಪ ಸ್ಲೋ ಇಡ್ತೇನೆ. ತುಂಬಾ ಸಿಂಪಲ್ ಅನಿಸ್ತು. ಹೌದು, ಬೇಗ ಆಗುತ್ತೆ ಅಲ್ಲ. ಹೌದು, ತುಂಬಾ ಬಿಸಿ ಆಗಿದ್ರೆ ಅರ್ಜೆಂಟ್ ಅಲ್ಲಿ ಇದ್ರೆ ಇದು 1 ನಿಮಿಷ ಬಂದ್ ಮಾಡಿದ್ದು, ಒಂದೇ 1 ನಿಮಿಷ ಬಂದ್ ಮಾಡಿ ಬೇಯಿಸಿ. ಈಗ ಆಗಿದೆ. ಹೌದೌದು, ಆ ಕಡೆ ಈ ಕಡೆ ಎಣ್ಣೆ ಬಿಡ್ತದೆ ನೋಡಿ. ತುಂಬಾ ಡ್ರೈ ಆಯ್ತಿದ್ದು. ಆಯ್ತಿದ್ದು ಗ್ಯಾಸ್ ಬಂದ್ ಮಾಡ್ತೇನೆ. ನೀವು ತಿಂತೀರಾ ಮೊಟ್ಟೆ? ಇಷ್ಟನಾ? ನೀವಾಗ್ಲೇ ಹೇಳಿದ್ರಿ ತುಂಬಾ ಇಷ್ಟಪಡ್ತಾರೆ ಕೆಟಗರಿಗೆ ನಾನು ಸೇರ್ಕೋತೀನಿ. ಹೌದು, ಆಯ್ತಿದು. ತುಂಬಾ ಪ್ರೋಟೀನ್, ಪೌಷ್ಟಿಕಾಂಶ. ಹೌದು, ಖಂಡಿತ. ಮೊಟ್ಟೆ ದಿವಸಕ್ಕೆ 1 ಮೊಟ್ಟೆ ತಿನ್ಬೇಕಂತ ಹೇಳ್ತಾರೆ, ಆದ್ರೆ ಎಲ್ಲರೂ ತಿನ್ನುದಿಲ್ಲಲ್ಲ. ಹೌದು, ಈ ರೆಸಿಪಿಗಳನ್ನ ನೋಡಿ ಆದ್ರೂ ತಿಂತಾರೆ, ಯಾಕಂದ್ರೆ ತುಂಬಾ ಡಿಫರೆಂಟ್ ಆಗಿ ಟ್ರೈ ಮಾಡ್ತಿದ್ದೀರಲ್ಲ. ಒಳ್ಳೆದಾಗ್ತದೆ. ಹೌದು, ಸೇಮ್ ಟೇಸ್ಟ್ ಆದ್ರೆ ತಿನ್ನಕ್ ಸ್ವಲ್ಪ ಮನ್ಸು ಬರಲ್ಲ, ಬಟ್ ಈ ತರ ತುಂಬಾನೇ ವೆರೈಟಿ ಆಗಿದ್ದಾಗ ತಿನ್ನೋಣ ಅಂತಾನೆ ಅನ್ಸ್ಬಿಡುತ್ತೆ. ನಿಮಗೋಸ್ಕರ ಮೊಟ್ಟೆ ಕರಿ ನೋಡಿ, ತಿಂದು ಹೇಳಿ. ಉಪ್ಪೆಲ್ಲ ನೋಡ್ಲಿಲ್ಲ ಹೇಳಿ. ನೋಡಿದ್ರಲ್ಲ, ಮೊಟ್ಟೆ ಕರಿ ನಗುಮೊಗದ ಜೊತೆನೆ ಸರ್ವ್ ಮಾಡಿ ಕೂಡ ಹಾಗೆ ಪ್ರಿಪೇರ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಹೇಗ್ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಮೊಟ್ಟೆ ಕರಿ ತಯಾರಿಸುವ ವಿಧಾನ: ಮೊದಲಿಗೆ 2 ಟೊಮ್ಯಾಟೊವನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಮೊಟ್ಟೆಗೆ ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನ ಪುಡಿ, ಉಪ್ಪು ಹಾಕಿ ಬೆರೆಸಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿ ಬಿಸಿ ಮಾಡಿಕೊಂಡು ಮೊಟ್ಟೆಯನ್ನು ಹುರಿಯಿರಿ. ನಂತರ ಅದೇ ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆ ನಂತರ ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲಾ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿಗೆ ಸ್ವಲ್ಪ ನೀರು ಹಾಕಿ ಕಲಸಿಡಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಟೊಮ್ಯಾಟೊ ಪ್ಯೂರಿ, ಎಲ್ಲ ಮಸಾಲೆಗಳ ಮಿಶ್ರಣದ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮೊಟ್ಟೆ ಕರಿ ರೆಡಿ ಟು ಸರ್ವ್. ಮೊಟ್ಟೆ ಕರಿ ಮಾಡೋದು ಹೇಗೆ ಅಂತ ಮೇಡಮ್ ಹೇಳ್ಕೊಟ್ರು. ಮತ್ತೊಂದು ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ, ಅದನ್ನು ಹೇಳ್ಕೊಡ್ತಾರೆ. ಅದಕ್ಕೂ ಮುನ್ನ ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಎಗ್ ಕರಿ ಮಾಡೋದು ಹೇಗೆ ಅನ್ನೋದನ್ನ ಮೇಡಮ್ ಹೇಳ್ಕೊಟ್ರು. ನೆಕ್ಸ್ಟ್ ರೆಸಿಪಿ ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ಬನ್ನಿ ಅವ್ರ ಹತ್ರನೇ ಕೇಳೋಣ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ. ಮೇಡಮ್, ನೀವು ಮಾತನಾಡ್ತಿರೋವಾಗ್ಲೇ ಹೇಳಿದ್ರಿ ನೆಕ್ಸ್ಟ್ ರೆಸಿಪಿನ ಆಮೇಲೇನೆ ಹೇಳ್ತೀನಿ ಅಂತ. ಸೊ ಇವಾಗ ರಿವೀಲ್ ಮಾಡ್ತೀರಾ? ಚಿಲ್ಲಿ ಫ್ರೈ. ಓಕೆ, ಸ್ಟಾರ್ಟ್ ಮಾಡೋಣ. ಆಯ್ತಾಯ್ತು. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ನಾನು ಬೌಲಿಗೆ ಒಂದು ಮೆಣಸೆಲ್ಲ ಹಾಕ್ತೇನೆ. ಓಕೆ,
ಮೆಣಸನ್ನ ಸಣ್ಣಗೆ ಹಚ್ಕೊಂಡಿದ್ದೀರಿ. ಹೌದು, ಅಂದ್ರೆ ಇದಕ್ಕೆ ಉಪ್ಪು ಸ್ವಲ್ಪ ಹಾಕಿದ್ದೇನೆ ನಾನು. ನೀವೇ ಹೌದು, ಹಾಕಿದ್ದೀರಾ? ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಹೌದು. ಉಪ್ಪು ಹೀರ್ಕೊಳ್ಳಿ ಅಂತ. ಹೌದು, 1 ಸ್ಪೂನು ಮೈದಾ ಈ ರೀತಿ ಹಾಕ್ಬೇಕು. ಓಕೆ. ಮತ್ತೆ ನೋಡಿ ಹಾಕ್ಬಹುದು. 1 ಸ್ಪೂನ್ ಮೈದಾ ಹಾಕ್ಬೇಕಾದ್ರೆ ನೀವು ಎಷ್ಟು ಚಿಲ್ಲಿ ತಗೊಂಡಿದ್ದೀರಾ ಇಲ್ಲಿ? ಒಂದು 4 ಉಂಟು ಅದರಲ್ಲಿ. 2 ಸ್ಪೂನು ಕಡಲೆ ಹಿಟ್ಟು. ಓಕೆ. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. ಹಾಗೆ. ಹೌದು, ಡೀಪ್ ಫ್ರೈ ಮಾಡ್ಲಿಕ್ಕಿದು. ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪ. ಆಲ್ರೆಡಿ ಹಾಕಿದ್ದೇನೆ ಅಲ್ಲ ಉಪ್ಪು. ಈ ಮೊಟ್ಟೆಯನ್ನು ಹೊಡಿಬೇಕು. ಈ ಬೌಲಿಗೆ ಹಾಕ್ತೇನೆ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಓಕೆ. ನೀರಿನ ಬದಲಿಗೆ ಇದಕ್ಕೆ ಇದು ಹಾಕುದು, ಮೊಟ್ಟೆಯನ್ನು. ಮೊಟ್ಟೆ ಮಿಶ್ರಣ. ಹೌದು. ಇದರಲ್ಲಿ ಒಳಗಡೆ ಬೀಜ ಇರ್ತದಲ್ಲ, ಅದು ಕೆಲವು ಖಾರ ಇರ್ತದೆ, ಕೆಲವು ತೆಗ್ದಿದ್ದೇನೆ ನಾನು, ಕೆಲವು ಬಿಟ್ಟಿದ್ದೇನೆ. ಓಕೆ. ಅಂದ್ರೆ ಮಕ್ಕಳಿಗೆ ಮಾಡುದಾದ್ರೆ ತೆಗೆದು ಮಾಡಬಹುದು. ಅದು ಅಂದ್ರೆ ಖಾರ ಇರ್ತದೆ, ಅದು ಕೆಲವು ಒಂದೊಂದು ಮೆಣಸು ಖಾರ ಇರ್ತದೆ ಅದು. ಎಣ್ಣೆ? ಎಣ್ಣೆ ಬೇಕು ಡೀಪ್ ಫ್ರೈ ಮಾಡ್ಲಿಕ್ಕೆ ಅದು. ಇಟ್ಕೊಳ್ಳೋದು? ನೀವು ಎಣ್ಣೆ ಇಡಿ, ನಾ ಮಿಕ್ಸ್ ಮಾಡ್ತೇನೆ. ಎಷ್ಟು ಬೇಕಾಗುತ್ತೆ ಎಣ್ಣೆ? ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೌದು. ಬರೀ ಮೊಟ್ಟೆ ಒಡೆದಿರೋ ಮೊಟ್ಟೆನ ಹಾಕಿ ನಾವು ಈ ತರ ಹೌದು, ಪ್ರಿಪೇರ್ ನೀವು ತಿಂದಿದ್ದೀರಾ ಈ ರೀತಿ ಮಾಡಿದ್ದು? ಇಲ್ಲ. ನಾನು ಮನೆಯಲ್ಲಿ ಸುಮ್ಮನೆ ಒಂದು ಟ್ರೈ ಮಾಡಿದೆ. ನೀವೇ ಟ್ರೈ ಮಾಡಿ? ಹೌದು, ಇದು ಯೂಟ್ಯೂಬ್ ಇದೆಲ್ಲ ನೋಡಿದಲ್ಲ ನಾನು, ನಾನೇ ಸ್ವಂತ ಮಾಡಿದ್ದು ಮನೆಯಲ್ಲಿ. ಎಗ್ ಕರಿ ಕೂಡ ನಿಮ್ದೇ ಓನ್ ರೆಸಿಪಿ? ಅದಲ್ಲ, ಅದು ನನ್ನ ಫ್ರೆಂಡ್ ಜ್ಯೋತಿ ಅಂತ ಇದ್ದಾರೆ, ಅವರು ಹೇಳಿದ್ರು. ಬಟ್ ಇದನ್ನ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ? ಮಾಡಿದ್ದೇನೆ ಮನೆಯಲ್ಲಿ 2-3 ಸಲ ಮಾಡಿದ್ದೇನೆ. ಮಕ್ಕಳ ಅಟ್ಯಾಚ್ಮೆಂಟ್ ಕರೆಕ್ಟ್ ಇರ್ತದಲ್ಲ, ಹಾಗೆ ಮಗಳು ಹೇಳಿದ್ಲು ಒಳ್ಳೇದಾಗಿದೆ ಅಂತ. ಫಸ್ಟ್ ಟೈಮ್ ಮಾಡಿದಾಗ್ಲೇ ಒಳ್ಳೇದಾಗಿದೆ ಅಂತ ಹೇಳಿದ್ಲು. ಮತ್ತೆ ತಂಗಿ ಬಂದಿದ್ಲು ಅವತ್ತು, ಅದು ಅವಳು ಕೂಡ ತಿನ್ಲು. ಅದಕ್ಕೆ ಹೇಳಿದ್ಲು ಹೇಗೆ ಮಾಡಿದೆ ಅಕ್ಕ ಅಂತ. ಹೀಗೆ ಸೂಪರ್ ಆಗಿದೆ ಅಂತ ಹೇಳಿದ್ಲು. ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದು ಸಾಕು, ಎಣ್ಣೆ ಬಿಸಿ ಆದ್ರೆ ಬಿಡುವ. ಎಣ್ಣೆ ಕಾದಿದೆ? ಹೌದು, ಕೈಯಲ್ಲಿ ಹಾಕ್ತೇನೆ ಇದು ಈ ರೀತಿ ಮಿಕ್ಸ್ ಮಾಡಿ ಒಂದೊಂದಾಗಿ ಬಿಡಬೇಕು. ಮತ್ತು ನಿಮ್ಗೆ ಖಾರ ಬೇಕಾದ್ರೆ ಇದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಹುದು ಬೇಕಾದ್ರೆ. ಕೆಲವರು ಇಷ್ಟ ಅಲ್ಲ ಖಾರ ಅಂದ್ರೆ, ಮಕ್ಕಳಿಗಂತೂ ಈ ರೀತಿ ಮಾಡಿ ಕೊಡ್ಬಹುದು ಅಷ್ಟೇ. ಗ್ಯಾಸ್ ಫಾಸ್ಟ್ ಅಲ್ಲಿ ಇರ್ಲಿ, ಅಂದ್ರೆ ಒಳ್ಳೆ ಕಾಯ್ತದೆ ಅದು. ಕಡು ಕೆಂಪಗಾಗಬೇಕು? ಹೌದೌದೌದು, ಇದು ಊಟಕ್ಕೆ ಎಲ್ಲ ಒಳ್ಳೇದಾಗ್ತದೆ. ಊಟ ಮಾಡಿ ಸಂಜೆ ಸ್ನ್ಯಾಕ್ಸ್ ಇದೆ. ಹೌದು, ಇದನ್ನು ಇನ್ನೊಂದು ಮಾಡ್ತಾರೆ, ಅಂದ್ರೆ ಉದ್ದನೆ ಕಟ್ ಮಾಡಿ ಅದಕ್ಕೆ ಆಲೂಗಡ್ಡೆ ಮತ್ತೆ ಗರಂ ಮಸಾಲೆ ಎಲ್ಲ ಆಲೂಗಡ್ಡೆಯನ್ನು ಪುಡಿ ಮಾಡಿ ಅದಕ್ಕೆ ತುಂಬಿಸಿ ಕಾಯಿಸ್ತಾರೆ. ಒಳ್ಳೇದಾಗ್ತದೆ. ಹೌದು, ಎಲ್ಲ ಅದು ನೋಡಿ ಮಾಡಿದ್ದು ನಾನು, ಮಾಡಿದ್ದೇನೆ. ಅದು ಕೂಡ ಕೆಲಸ ಜಾಸ್ತಿ ಉಂಟು ಅದಕ್ಕೆ. ಹೌದು, ಖಾರ ಇರ್ತದೆ ಒಂದೊಂದು ಮೆಣಸು. ಹೌದು, ಮತ್ತು ಖಾರ ಬೇಕಾದ್ರೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬೇಕು. ಕೆಲವರಿಗೆ ಖಾರ ಅಂದ್ರೆ ಇಷ್ಟಪಡ್ತಾರೆ. ಹಾಗೆ ಬಂತಿದ್ದು ನೀವು ತೆಗಿಬಹುದು. ಹೌದು. ನೋಡಿ, ನಿಮಗೋಸ್ಕರ ಚಿಲ್ಲಿ ಫ್ರೈ. ಥ್ಯಾಂಕ್ ಯು ಸೋ ಮಚ್. ಓನ್ ರೆಸಿಪಿ ಇವತ್ತು ನಮಗೋಸ್ಕರ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಲಿ ಫ್ರೈ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಚಿಲ್ಲಿ ಫ್ರೈ
ತಯಾರಿಸೋ ವಿಧಾನ. ಮೊದಲು ಉಪ್ಪು ಹಾಕಿಟ್ಟ ಬಜ್ಜಿ ಮೆಣಸಿಗೆ ಸ್ವಲ್ಪ ಮೈದಾ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ಅನುಸಾರವಾಗಿ ಉಪ್ಪು, ಮೊಟ್ಟೆ ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಚಿಲ್ಲಿ ಫ್ರೈ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಚಿಲ್ಲಿ ಫ್ರೈ ಮತ್ತು ಎಗ್ ಕರಿ ಎರಡು ಕೂಡ ರೆಡಿ ಆಗಿದೆ. ತುಂಬ ಸಿಂಪಲ್ ಆಗಿರೋ ರೆಸಿಪಿ ಕೂಡ. ಟೇಸ್ಟ್ ಮಾಡೋಣ. ಆಯ್ತು, ನೀವು ತಗೊಳ್ಳಿ ಮೇಡಮ್. ನಾನು ತಿಂತಾ ಇರ್ತೇನಲ್ಲ, ನೀವು ತಿನ್ನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಟೊಮೆಟೊ ಹಾಕಿರೋದ್ರಿಂದಾಗಿ ಹುಳಿ ಫ್ಲೇವರ್ ಹೌದಾ? ತುಂಬ. ಆ್ಯಂಡ್ ಇದನ್ನು ಟೇಸ್ಟ್ ನೋಡೋಣ. ಆಯ್ತು, ನೀವು ಹೇಳ್ದಂಗೆ ಖಾರ ಇದ್ರೆ ತಿಂದು ನೋಡಿ. ನೀವು ಫಸ್ಟ್ ತಿನ್ನಿ. ಖಾರ ಸಿಕ್ಕಿಲ್ಲ. ಚೆನ್ನಾಗಿದೆ ಇದು ಕೂಡ. ಇದಕ್ಕೂ ನೀವು ಎಗ್ ಯೂಸ್ ಮಾಡ್ಕೊಂಡಿದ್ದೀರಾ. ಹೌದು, ಒಟ್ನಲ್ಲಿ ನಾವು ಎರಡನ್ನೂ ಕೂಡ ಎಗ್ ರೆಸಿಪಿ ಅಂತ ಕೂಡ ಒಂದು ಸೈಡಲ್ಲಿ ಹೇಳ್ಬಿಡ್ಬೋದು. ತುಂಬ ಎರಡೂ ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈಸಿ ಆಗಿದೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಿಚನಿಗೆ ಬಂದು ನಮಗೋಸ್ಕರ ಜೊತೆಗೆ ನೀವೇ ಪ್ರಿಪೇರ್ ಮಾಡಿರುವಂತಹ ರೆಸಿಪಿ ಅಂತ ಕೂಡ ಹೇಳಿದ್ರಿ. ಆ ರೆಸಿಪಿನ ನಮಗೆಲ್ರಿಗೂ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ತಮ್ಕೊಂಡು ಗಿಫ್ಟ್ ಅಂತ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಆ್ಯಂಡ್ ಮೇಡಮ್, ಹೀಗೆ ಬರ್ತಾ ಇರಿ ಕಾರ್ಯಕ್ರಮಕ್ಕೆ. ನಿಮ್ಮ ಕೈಯಿಂದ ಇನ್ನಷ್ಟು ಸ್ಪೆಷಲ್ ರೆಸಿಪಿಗಳು ನಮಗೋಸ್ಕರ ಸಿಗ್ತಾ ಇರಲಿ. ಆಯ್ತಾಯ್ತು, ನೀವು ಕರಿತಾ ಇರಿ, ನಾನು ಬರ್ತಾ ಇರ್ತೇನೆ. ನಾವು ನೀವು ತಿಂತಾ ಇರಿ ಮತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಚಿಲ್ಲಿ ಫ್ರೈ ಇದರ ಜೊತೆಗೆ ಎಗ್ ಕರಿ ಹೇಗೆ ಮಾಡೋದು ಅನ್ನೋದನ್ನ ಅನಿತಾ ಮೇಡಮ್ ಹೇಳ್ಕೊಟ್ರು. ಮನೆಯಲ್ಲಿ ಸುಲಭವಾಗಿ ತಯಾರಿಸ್ಕೊಳ್ಬೋದು. ಇದರ ಜೊತೆಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ಅಂತಹ ರೆಸಿಪಿ ಇದು. ಹಾಗೆ ಟೈಮ್ ಕೂಡ ಕಮ್ಮಿನೇ ಬೇಕಾಗುವಂಥದ್ದು. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ರೆಸಿಪಿ ಅನ್ನೋದನ್ನು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿ ಮೂಲಕ ಭೇಟಿಯಾಗೋಣ. ಎಲ್ರಿಗೂ ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.